ಕೇಂದ್ರದ ಲೋಕಸಭಾ ಓಟುಡು ಬಿಜೆಪಿ ಹೆಚ್ಚ ಸೀಟ್ ದೆತ್ತದು ನರೇಂದ್ರ ಮೋದಿ ಕುಡೋರ ಪ್ರಧಾನಿ ಆವಡುಂದು ಬಿಜೆಪಿ ಕಂಕನಾಡಿ ವಾರ್ಡ್ದ ನಿಲೆಟ್ ಬಜಾಲ್ ಕಾವು ಬಯಲು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಡು ದೇವರೆಗ್ ಸಾರತ್ತ ಎನ್ಮ ಬುಂಡಾಭಿಷೇಕ ನಡಪಾಯರು. ಲೋಕಸಭಾ ಓಟು ಗೆನ್ಪು ನಡೆದು ತುಂಬತ್ತ ಪ್ರಧಾನಿ ನರೇಂದ್ರ ಮೋದಿ ಅಭಿಮಾನಿಲು ಬಿಜೆಪಿ ನಾಯಕರು ಕಾರ್ಯಕರ್ತರು ದೇವರೆಗ್ ವಿಶೇಷ ಸೇವೆ ಕೊರ್ದು ನರೇಂದ್ರ ಮೋದಿ ಕುಡೋರ ಪ್ರಧಾನಿ ಆವಡುಂದು ನಟ್ಟೊಂದೆರ. ಬಜಾಲ್ದ ಕಾವು ಬಯಲು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಡು ಕಂಕನಾಡಿ ವಾರ್ಡ್ ಬಿಜೆಪಿ ದಕಲು ಬಿಜೆಪಿ ಕುಡ್ಲಾನಗರ ತೆನ್ಕೈದ ಕೋಶಾಧಿಕಾರಿ ಕಿರಣ್ ರೈ ದುಂಬಾಳ್ತೆಡ್ ವಿಶೇಷ ಸೇವೆ ಅಟ್ಟಣೆ ಮಲ್ತದಿತ್ತೆರ. ಪುರೋಹಿತರು ಸುರೇಶ್ ಭಟ್ ತೆಕ್ಕರಾಯ ಪೌರಾಹಿತ್ಯಡು ಪಂಚಲಿಂಗೇಶ್ವರ ದೇವರೆಗ್ ಸಾರತ್ತ ಎನ್ಮ ಬುಂಡಾಭಿಷೇಕ ಮಲ್ಪದ್ ಲೋಕಸಭೆ ಓಟುಡು ಬಿಜೆಪಿ ಹೆಚ್ಚ ಸೀಟ್ ಗೆಂದದ್ದು ನರೇಂದ್ರ ಮೋದಿ ಕೂಡೋರ ಪ್ರಧಾನಿ ಆವಡುಂದು ಪ್ರಾರ್ಥನೆ ಮಲ್ತೆರ. ಈ ಪೊರ್ತುಡು ಪ್ರಜನಾ ಸಂಕೀರ್ತನೆಲ್ಲ ಆಟಣೆ ಆದಿತ್ತನ. ಬಿಜೆಪಿ ಕಂಕನಾಡ್ ವಾರ್ಡ್ ಗುರ್ಕಾರ್ಯರು ಭರತ್ ರಾಜ್ ಶೆಟ್ಟಿ, ಕುಡ್ಲನಗರ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯಂತರ ಭಾಸ್ಕರ್ ಚಂದ್ರ ಶೆಟ್ಟಿ, ರಾಮಚಂದ್ರ ಆಳ್ವ, ಶುಭಕರ್ ಶೆಟ್ಟಿ ಎಕ್ಕೂರು, ರಮೇಶ್ ಶೆಟ್ಟಿ, ದಾಮೋದರ ಶೆಟ್ಟಿ, ಸುರೇಂದ್ರ ಜಪ್ಪು ಮುಗೇರ್, ಮಾನಸ, ಸುಮತಿ, ಹೇಮಲತಾ ಶೆಟ್ಟಿ, ಆರತಿ ಆಳ್ವ ಪಾಲ್ದೆ ತೊಂದೆರ. ಈ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಇನ್ನೊಂದು ಸಾರಿ ಆಯ್ಕೆ ಆಗಬೇಕು. ಇದು ನಮ್ಮ ಖಾಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಅಭಿಪ್ರಾಯ ಅಲ್ಲ. ಇಡೀ ದೇಶ ವಿಶ್ವದಲ್ಲೆಲ್ಲ ನರೇಂದ್ರ ಮೋದಿ ಅವರ ಒಂದು ಪ್ರಭಾವ, ಈ ಭಾರತ ಈಗ ವಿಶ್ವಗುರು ಆಗುವುದು ನಾವೆಲ್ಲ ನೋಡ್ತಿದ್ದೇವೆ, ಸಂಕಲ್ಪ ಮಾಡಿದ್ದೇವೆ. ಇದು ಎಣಿಕೆಯ ದಿವಸ, ಮತ ಎಣಿಕೆ ಪ್ರಾರಂಭವಾಗುವಾಗ ನಾವು ಇಲ್ಲಿ ಪಂಚಲಿಂಗೇಶ್ವರ ದೇವರಿಗೆ 1008 ಕೊಂಡದ ಸಿಯಾಳ ಅಭಿಷೇಕವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿದ್ದೆವು. ಆ ನಿಮಿತ್ತ ಇವತ್ತು ನಾವೆಲ್ಲರೂ ಸೇರಿ ಎಲ್ಲ ಕಾರ್ಯಕರ್ತರು, ಇದು ಯಾರು ಒಬ್ಬರು ಸಿಯಾಳ ತಂದು ಕೊಟ್ಟದಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರು ಸಂಕಲ್ಪ ಮಾಡಿ ಭಕ್ತಿಯಿಂದ ತಂದು ಮಾಡಿದಂಥ ಸೇವೆ.